ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ನಂಬರೇ ನೋಡ್ತಾ ಇದ್ದೀರಾ. ಈ ನಂಬರ್ ಬಂದುಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ. ಈ ನಂಬರ್ ಬಂದುಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ. ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ. ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರ್ಗೆ ಸೆಂಡ್ ಮಾಡಿ, ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು 10 ನಂಬರ್ ಕೊಟ್ಟಿರ್ತೇನೆ. ಅದೇ ಓನರ್ ನಂಬರ್ ಆಗಿರುತ್ತದೆ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದರೆ ಕೇಳೋಣ ಬನ್ನಿ. ಹಾಯ್ ಸ್ನೇಹಿತರೆ, ಕೇಳಿದ್ರಲ್ಲ ಸ್ನೇಹಿತರೆ, ನೀವೇ ಜನರಿಗೆ ತುಂಬ ನಮ್ಮ ಚಾನಲ್ ಹೆಲ್ಪ್ ಆಗ್ತಾ ಇದೆ. ಯಾವುದೇ ರೀತಿ ಒಂದು ಮಧ್ಯವರ್ತಿಗಳ ಅವಳಿಲ್ಲದೆ ನಾವು ನಮ್ಮ ಗಾಡಿನ ಸೇಲ್ ಮಾಡಿಕೊಡ್ತೀವಿ. ನಿಮ್ಮ ಹತ್ರ ಯಾವುದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಚಾನಲ್ ಸೇಲ್ಸ್ ಈಸಿ ಬೇಕಾದ್ರೆ ಯೂಟ್ಯೂಬ್ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಗಾಡಿನ ಸೇಲ್ ಮಾಡಿಕೊಡ್ತೇವೆ ಖಂಡಿತವಾಗಿಯೂ. ಈ ಚಾನಲ್ ನೋಡ್ತಾ ಇರೋ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಓಕೆ ಓಕೆ 15/8/16 ರಿಜಿಸ್ಟ್ರೇಷನ್ ಅಲ್ಲ? ಹಾಂ 16 ಹೌದು ಸರ್. ಓಕೆ ಓಕೆ. ಲೋನ್ ಅದೇನು ಗಾಡಿ ಮೇಲೆ? ಇಲ್ಲ ಸರ್, ಫುಲ್ ಕ್ಯಾಶ್ ಅದು. ಫುಲ್ ಕ್ಯಾಶ್ ಅದ. ಎಷ್ಟನೇ ಮೂರನೇ ಓನರ್ ಏನ್ರಿ? ಹಾಂ, ಮೂರನೇ ವರ್ಷ. ತೊಗೊಳೋರು 4ನೇ ಓನರು? ಹೌದು. ಓಕೆ ಓಕೆ. ಗಾಡಿ ಕಂಡೀಷನ್ ಹೆಂಗೆ ಸರ್? ಸರ್ ತುಂಬ ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಹಾಂ ರೀ. ಮನೆಯೇ ಎಲ್ಲ ಮೈಲೇಜು, ಇಂಜಿನ್ ಆಯಿಲು, ಗೇರ್ ಆಯಿಲು ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಫುಲ್ ರೆಡಿ ಮಾಡಿ ಮಡಗಿದ್ದೀನಿ ಗಾಡಿ. ಡೀಸೆಲ್ ಗಾಡಿ ಇಲ್ರಿ? ಹಾಂ, ಡೀಸೆಲ್ ಗಾಡಿ. ಎಷ್ಟು ಕೊಡುತ್ತೆ ಮೈಲೇಜ್? ಸರ್ 26 ಕೊಡುತ್ತೆ ಸರ್. 26 ಕೊಡುತ್ತೆ. ಹಾಂ, ಆರಾಮಾಗಿ ಕೊಡುತ್ತೆ. ಓಕೆ. 1.5 ಟನ್ ಆರಾಮ ಹೊಡಿತೀವಿ ನಾವು. 1.5 ಟನ್ನು. ಎಷ್ಟು ಆಗ್ಬೋದು ರೀ? 1.5 ಟನ್ ಬಿಟ್ಟು ಹೊಡಿಬೋದಾ? ಹಾಂ, ಆರಾಮಾಗಿ ಹೊಡಿಬೋದು ಸರ್, ಏನು ಟೆನ್ಷನ್ ಇಲ್ಲ. ಓಕೆ ಓಕೆ ಓಕೆ. ಎಷ್ಟು 1.5 ಟನ್ ಅಲ್ಲ ಇದು? ಹೌದು. ಎಷ್ಟಾದ್ರೆ ಇಂಜಿನ್ ರನ್ನಿಂಗ್? ಇಂಜಿನ್ ರನ್ನಿಂಗ್ 1,29,000 ಆಗಿದೆ ಸರ್. 1,29,000. ಹಾಂ, 29. ಬಾಡಿ ನೀವೇ ಕಟ್ಸಿದ್ದ ಅಥವಾ ಮುಂಚೆ? ಇಲ್ಲ ಸರ್, ನಾನು ಕಟ್ಸಿದ್ದು. ನೀವೇ ಕಟ್ಸಿದ್ದ? ಹಾಂ, ನಾನು ಕಟ್ಸೋಕ್ಕೆ ಅದು 12,000 ರೂಪಾಯಿ ಆಯಿತು. ಓಕೆ 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 ಓಕೆ. ಈಗ ಟೈರ್ ಎಷ್ಟು ಪರ್ಸೆಂಟೇಜ್ ಗಾಡಿದ್ರಿ? ಇದೆ 70% ಮೇಲೆ ಸರ್. 70-80% ಗಂಟ ಇದೆ. ಹೌದಾ? ಹಾಂ, ಇದೆ ಸರ್. ಸರಿ ಸರಿ. ಓಕೆ ಓಕೆ. ಎಷ್ಟು ದಿನ ಸರ್ ನೀವು ಗಾಡಿ ತೊಗೊಂಡೋದು? ಸರ್ ನಾನು ತಗೊಂಡು ಆಗಲೇ ಒಂದು 6 ತಿಂಗಳಾಯಿತು. ಹಾಂ ಹಾಂ. ಮತ್ತು ಕೊಡ್ತಾ ಇದ್ದಲ್ಲ ಯಾಕೆ ಸರ್? ಇಲ್ಲ ಸರ್, ನನಗೆ ಸರಿಗೆ ಬಾಡಿಗಳು ಸಿಗ್ತಲ್ಲ ಇಲ್ಲಿ. ಓಕೆ ಓಕೆ ಓಕೆ. ಇನ್ನೊಂದೇನಪ್ಪ ಅಂದರೆ ನಾನು ಬೇರೆ ಬೇರೆ ದೊಡ್ಡ ಗಾಡಿ ತೊಗೋಬೇಕಂತಿದ್ದೀನಿ. ಓಕೆ ಓಕೆ. ಇದಕ್ಕೆ ಇದಿಲ್ಲ ಅದಕ್ಕೆ. ಸರಿ. ಎಲ್ಲಿ ಬರೋ ಸರ್ ನಿಮ್ಮ ಲೊಕೇಶನ್ ಗಾಡಿ? ಸರ್ ಮಂಡ್ಯ ಸರ್, ಮಂಡ್ಯ ಸಿಟಿ. ಸಿಟಿನಾ? ಹಾಂ, ಮಂಡ್ಯ ಸಿಟಿಯಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ. ಓಕೆ ಓಕೆ ಓಕೆ. 1 ಕಿಲೋಮೀಟ್ರ್ ನಿಯರ್ ಇದೆ ಸರ್. ಮಂಡ್ಯ ಸಿಟಿ ಬಸ್ ಸ್ಟ್ಯಾಂಡು? ಹಾಂ, ಬಸ್ ಸ್ಟ್ಯಾಂಡ್ ನಿಯರೇ. ಓಕೆ ಓಕೆ. ಇವಾಗ 2016 ಗಾಡಿ, 3 ಓನರ್ ಆಗಿದೆ. ಪ್ರೈಸ್ ಹೇಳ್ತೀರಾ ಸರ್ ಎಷ್ಟಂತ? ಸರ್ 140 ಹೇಳ್ತೀನಿ ಸರ್. 1,40,000? ಹಾಂ, ಹೌದು ಸರ್. ಅದು ರೀಸನಬಲ್ ಕೊಡ್ತಾ ಇರೋದು ನಾನು. ಹಾಂ ಸರ್. ನೋಡಿ ಒಂದು ರೀಸನಬಲ್ ಫೈನಲ್ ರೇಟ್ ಎಲ್ಲಿ ಮಟ್ಟ ಕೊಡ್ತೀರಿ ನಮ್ಮ ಚಾನಲ್ ಕಡೆ ಬಂದರೆ? ಕೊಡ್ತೀನಿ ಸರ್, ಒಂದು 5,000-10,000 ರೂಪಾಯಿ ಕಡಿಮೆ ಮಾಡ್ತೀನಿ ಸರ್. ಹೌದಾ? ಯಾಕಂದ್ರೆ ನಾನು ಆಲ್ರೆಡಿ ಫುಲ್ ಖರ್ಚು ಮಾಡಿದ್ದೀನಿ. ಹಾಂ ಹಾಂ. ಗಾಡಿ ಫುಲ್ ಕಂಡೀಷನಲ್ಲಿದೆ. ಓಕೆ. ತಗೊಳ್ಳೋರು 1.5 ವರ್ಷ ಆರಾಮಾಗಿ ಏನು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಸರಿ ಸರ್. ಓಕೆ. ಅಷ್ಟು ನೀಟಾಗಿ ಮಡಗಿದ್ದೀನಿ ಗಾಡಿನ. ಸರಿ ಸರ್, ಒಳ್ಳೆಯದು. ನಾನೀಗ ಚಾನಲ್ ಅಪ್ಡೇಟ್ ಮಾಡ್ತೇನೆ. ಮಾಡಿ ಸರ್. ನಿಮ್ಮದೇ ನಂಬರ್ ಹಾಕ್ತೀನಿ ಚಾನಲ್ಗೆ. ಹಾಕಿ ಸರ್, ಹಾಕಿ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಕಡೆ